ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರಾಮಯ್ಯ ಅಂತ. ರಾಮಯ್ಯ ಅಂತ. ಯಾವೂರಿದು? ಗಟಕಿನಕೆರೆ. ಗಟಕಿನಕೆರೆ. ಇವರು ನಿಮ್ಮ ಮಗ ಅಲ್ವಾ? ರವೀಶ್. ಓಕೆ, ನಮಸ್ತೆ. ಹೇಳಿ, ನಿಮಗೆ ಮುಂಚೆ ಏನು ಪ್ರಾಬ್ಲಮ್ ಆಗಿತ್ತು? ಸಮಿಡೈಡ್ ಪ್ರಾಡಕ್ಟ್ ತೊಗೊಂಡ್ರಲ್ವಾ, ಅದಕ್ಕೆ ಕೇಳ್ತಿರೋದು. ಹೇಳಿ. ನಾನು ಶೂ ಹಾಕ್ಕೊಂಡಕ್ಕೆ ಬೆಬ್ಬಡ್ದಂಗೆ ಆಯ್ತು. ಬರೀ ಬೆಬ್ಬಡ್ದಂಗೆ ಆಯ್ಕೆ ಬಾಲಾಜಿಗೆ ಹೋಗಿ ಅಡ್ಮಿಟ್ ಆದೆ. ಮುಂಚೆ ಅಲ್ಲಿ ಒಂದು 50,000 ಖರ್ಚು ಮಾಡಿವು. ಅವರು ಬೆಳೆ ತೆಗಿಲೇಬೇಕು ಅಂದರು, ಕಾಲನ್ನ ತೆಗಿಬೇಕು ಅಂದರು, ತೆಗಿಸ್ಲಿಲ್ಲ. ಮತ್ತೆ ಬಂದು ಅಲ್ಲಿ ಒಂದು ಸ್ವಲ್ಪ ದಿವಸ ಮತ್ತಿಗೆಟ್ಟು ತೋರಿಸಿದೆ, ಹುಷಾರಾಗಲಿಲ್ಲ, ಮತ್ತೆ ಜಾಸ್ತಿ ಆಯ್ತು. ಮತ್ತೆ ರಾಮನಗೌಡ್ರ ತಕ್ಕ ಹೋಗಿ ಅಡ್ಮಿಟ್ ಆದಮೇಲೆ ಅವರು ಒಂದು ಬೆಳೆ ತೆಗೆದ್ರು. ಸುಮಾರು ಯಾವ ಬೆಳ್ಳು ತೋರಿಸಿ? ಇದು ಎಡಗಾಲಿನ. ಇದು ತೋರಿಸಿ ಇದನ್ನ. ಎಡಗಾಲ ಹೆಬ್ಬೆಳ್ಳು. ಎಡಗಾಲ ಹೆಬ್ಬೆಳ್ಳು ತೆಗೆದಿದ್ದಾರೆ. ಹೆಬ್ಬೆಳ್ಳು. ಓಕೆ. ಆಮೇಲೆ ತೆಗೆದ್ರು. ಅವಾಗ ಒಂದು 50,000 ಮೇಲೆ ಖರ್ಚು ಮಾಡಿವು. ಮತ್ತೆ ಮತ್ತೆ ಅದು ಹಂಗೆ ಆಗ್ಬಿಡ್ತು. ಇನ್ನೊಂದು ಬಲಗಾಲಿಂದು ಬಲಗಾಲ ಹಂಗೆ ಆಗಿತ್ತು. ಹಂಗೆ ಆಯ್ತು. ಅದಾದ್ಮೇಲೆ ಮತ್ತೆ ನಾನು ರಾಮೇಗೌಡರು ಅದು ತೆಗಿಲೇಬೇಕಂಡ್ರಿ ಅಂದರು. ದಿನಾಲು ಬೆಳಿಗ್ಗೆ ಸಾಯಂಕಾಲ ಇನ್ಸುಲಿನ್ ತಗೊಳ್ಳೇಬೇಕಾಯ್ತು. ಆಮೇಲೆ ಅದು ನೀವು ಜೀವ ಪರ್ಯಂತ ತಗೊಳ್ಳೇಬೇಕಂಡ್ರಿ, ಏನು ಮಾಡೋಕ್ಕಲ್ಲ ಅಂತ ಅಂದ್ರು. ಈಗ ಬೆಳೆ ತೆಗಿಸ್ತದ ನಿಮ್ಮ ಹತ್ರ ನಾವು ಮಾತ್ರೆ, ಆಯುರ್ವೇದ ಮಾತ್ರೆ ಒಬ್ರು ಯಾರ ಹೇಳಿರು, ಹಿಂಗೆ ಆಯುರ್ವೇದ ತಗೊಳ್ರಿ, ಒಬ್ರು ಕಾಲು ತೆಗಿಸ್ತಾರೆ ಅಂತೇಳಿ ಹೇಳಿದ್ರು. ಅವರಿಗೆ ಹುಷಾರಾಯ್ತು ಅಂತೇಳಿ ಹೇಳಿರು. ಒಬ್ರು ಆಲ್ಪುರ್ಕೆ ಆಚಾರ ಗಂಗಾಧರ್ ಅಂತ ಇದ್ದಾರೆ, ಅವರು ಹೇಳಿರು. ಅವಾಗ ನಮ್ಮ ಮಗನಿಗೆ ಹೇಳಿವು, ಹೋಗಿ ಹಾಸನ ಸರ್ಕಲ್ಗೆ ಹೋಗಿ ಅಲ್ಲಿ ಭೇಟಿ ಮಾಡಿ ಅವಾಗ ನಿಮ್ಮ ಹತ್ರ ಕರ್ಸ್ಕೊಳ್ಳೋ ಹೊತ್ತಿಗೆ ನನಗೆ 15 ದಿವಸಕ್ಕೆ ಅದು ಒಣಗ್ತು. ಅದು ಮಾತ್ರೆ ತಗೊಂಡ್ಮೇಲೆ ಸ್ವಲ್ಪ ಇವತ್ತು ತೋರಿಸಿ ನೋಡೋಣ ಕಾಲು ಹೇಗಿದೆ ಅಂತ. ಆಯುರ್ವೇದ ಮಾತ್ರೆ ತಗೊಂಡ್ಮೇಲೆ ನಾನು ಆ್ಯಕ್ಚುಲಿ ಮುಂಚೆನೂ ಕೂಡ ನಿಮ್ಮದು ಫೋಟೋನೋ ವಿಡಿಯೋನೋ ಏನೋ ಮಾಡಿದ್ದೀನಿ. ನಿಮ್ಮದೆಲ್ಲ ಮುಂಚೆ ಕಾಲೆಲ್ಲ ಪೂರ್ತಿ ಕೊಡ್ದೋಗಿತ್ತಲ್ಲ ಆ ಟೈಮ್. ಈಗ ನೋಡ್ರಿ ಪೂರ್ತಿ ವಾಸಿ ಆಗೈತೆ ಇವಾಗ. ಪೂರ್ತಿ ವಾಸಿ ಆಗೈತೆ, ಚೆನ್ನಾಗಿದೆ ಇವಾಗ, ನೋ ಪ್ರಾಬ್ಲಮ್. ಚೆನ್ನಾಯ್ತು, ಏನು ತೊಂದರೆ ಇಲ್ಲ. ಅವಾಗ ಮತ್ತೆ ರಾಮೇಗೌಡರಿಗೆ ಸುಮ್ಮನೆ ಬೇರೆ ಕರ್ಕೊಂಡು ಹೋಗಿದ್ದೆ. ಅವಾಗ ಅವರು ನಕ್ಕರು, ಏನ್ರಿ ಇಷ್ಟು ಬಿಟ್ಟು ಹುಷಾರಾಗೈತೆ, ತೆಗಿಲೇಬೇಕು ಅಂತ ಹೇಳಿದ್ರು. ಸರ್ ನೋಡಿ ಸರ್, ಚೆನ್ನಾಗಿ ಹುಷಾರಾಗೈತೆ, ನಾನು ಹಿಂಗೆ ಆಯುರ್ವೇದ ತಗೊಂಡು ಅಂತ ಹೇಳಿಲ್ಲ. ಆದರೂ ನಿಮ್ಮ ಆಯುರ್ವೇದಲ್ಲ ಏನೋ ಹುಷಾರಾಯ್ತು ಸರ್ ಅಂತೇಳಿ ನಕ್ಕರು ಡಾಕ್ಟ್ರು. ಹಿಂಗಾಗಿ ಪರವಾಗಿಲ್ಲ, ಆರೋಗ್ಯ ಎಲ್ಲ ಸರಿ ಐತೆ, ಶುಗರ್ ಕಡಿಮೆ ಐತೆ ನನಗೆ. ಈಗ ಎಲ್ಲದನ್ನೂ ಊಟ ಮಾಡ್ತೀನಿ. ಎಲ್ಲ ಊಟ ಮಾಡ್ತೀರಾ? ಸ್ವೀಟ್ ಊಟ ಮಾಡ್ತಾರೆ, ಒಬ್ಬಟ್ಟೆಲ್ಲ ಊಟ ಮಾಡ್ತಾರೆ? ಒಬ್ಬಟ್ಟೆಲ್ಲ ತಿಂತೀನಿ, ಎಲ್ಲ ತಿಂತೀನಿ, ಏನು ತೊಂದರೆ ಇಲ್ಲ. ಈಗ ಡಾಕ್ಟರ್ ಕೊಟ್ಟರೆ ಮೆಡಿಸಿನ್ ತೊಗೊಳ್ತಾ ಇದ್ದೀರಾ? ಮೆಡಿಸಿನ್ ತಗೊಂತಿದ್ದೀನಿ. ಇಲ್ಲ ಅವ್ರು ಬಿಟ್ಬಿಟ್ಟು ಅವಾಗಲೇ 2 ತಿಂಗಳು ಆಯ್ತಲ್ಲ ಬಿಟ್ಟೇ ಬಿಡ್ರಿ. ನಾವು ಎಲ್ಲ